12 ಶತಮಾನಗಳ ಐತಿಹಾಸಿಕ ಧಾರ್ಮಿಕ ಹಿನ್ನೆಲೆ ಹೊಂದಿದೆ ಎನ್ನಲಾಗುವ ಒಂದು ಕಾಲದಲ್ಲಿ ವಿಜೃಂಭಣೆಯಿಂದ ಮೆರೆಯುತ್ತಿದ್ದ ಮೂಡುಬಿದಿರೆಯ ಚಾಮುಂಡಿ ಬೆಟ್ಟ ಪರಿಸರದಲ್ಲಿ ಇದೀಗ ಪಾಳು ಬಿದ್ದಿರುವ ಪುರಾತನ ಅಂಗಸಾಲೆ ಕ್ಷೇತ್ರವನ್ನ ಜೀರ್ಣೋದ್ಧಾರ ನಡೆಸಿ ಅಭಿವೃದ್ಧಿಪಡಿಸಲು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದ್ದು, ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಶ್ರೀ ಕ್ಷೇತ್ರಕ್ಕೆ ಮರುಜೀವ ನೀಡಲು ಹೊರಟಿದೆ. ಹಿಂದೆ ಮೂಡುಬಿದಿರೆಯನ್ನ ಆಳಿದ್ದ ಕುಲಶೇಖರ ಎಂಬ ರಾಜ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನೇಕ ದಾನ ಧರ್ಮಗಳ ಸೇವೆ ಕೊಟ್ಟಿದ್ದ. ಬಿದಿರೆಯ ದೇವಿ ಎಂಬ ಹೆಸರಿನಲ್ಲಿದ್ದ ಈ ಕ್ಷೇತ್ರದಲ್ಲಿ ದುರ್ಗಾದೇವಿ ಮತ್ತು ನಾಗಾರಾಧನೆ ಪ್ರಮುಖವಾಗಿತ್ತು. ನಾಗದೇವರ ಸನ್ನಿಧಿಯಲ್ಲಿರುವ ಚಿತ್ರಕೂಟವು ವಿಶೇಷವಾಗಿದ್ದು, ಇಲ್ಲಿಗೆ ಆಲಡೆ ಕ್ಷೇತ್ರ ಎಂದು ಕರೆಯುತ್ತಿದ್ರು. ಇಲ್ಲಿ ನೆಲೆಸಿರುವ ನಾಗ 4 ದಿಕ್ಕಿನ ಕಡೆ ಮುಖ ಮಾಡಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷ. ರಕ್ತೇಶ್ವರಿ, ಚಾಮುಂಡಿ, ಭದ್ರಕಾಳಿ, ಧೂಮಾವತಿ, ಪಂಜುರ್ಲಿ, ಗುಳಿಗ, ನಂದಿಗೋಣ, ಕ್ಷೇತ್ರಪಾಲ, ಈಶ್ವರ, ಗಣಪತಿ, ಹನುಮಂತ, ಸತ್ಯಸಾರಮಣಿ ದೈವ ಹಾಗೂ ಮಾರಿಯಮ್ಮ ದೇವರುಗಳು ಇಲ್ಲಿ ನೆಲೆಗೊಂಡಿದ್ದಾರೆ. 125 ವರ್ಷಗಳ ಹಿಂದೆ ದೈವಗಳಿಗೆ ಕೋಲ ಸೇವೆಯನ್ನ ಊರವರು ಸೇರಿ ನಡೆಸಿದ್ದರು. ಪುರಾತನ ಕಾಲದಲ್ಲಿ ದೈವ ದೇವರುಗಳ ನಿತ್ಯ ಪೂಜೆ ನಡೆಯುತ್ತಿತ್ತು. ಇತಿಹಾಸದ ಪ್ರಕಾರ ಮೂಡುಬಿದಿರೆಯ ರಾಜಮನೆತನವನ್ನ ಆಳುತ್ತಿದ್ದ ಕುಲಶೇಖರ ಹಾಗೂ ಅಳುಪ ರಾಜರ ಆಳ್ವಿಕೆ ಕಾಲದ ಬಳಿಕ ಮೊಘಲರ ಕಾಲದಲ್ಲಿ ಕ್ಷೇತ್ರ ಅವನತಿಯತ್ತ ಸಾಗಿತ್ತು. ಕಾರಣಿಕ ಹೊಂದಿದ ದೈವಸ್ಥಾನಗಳು ಇಂದು ನೆಲಸಮಗೊಂಡಿದೆ. ಪಾಳು ಬಿದ್ದಿರುವ ನಾಗನಕಟ್ಟೆ, ಸಿರಿಗಳ ಕಟ್ಟೆ, ಹನುಮಂತನ ಕಟ್ಟೆ ಹಾಗೂ ನಶ್ವರ ಗುಡಿಗಳ ಕುರುಹುಗಳು ಇಲ್ಲಿ ಕಾಣಸಿಗುತ್ತೆ. 1987ರಲ್ಲಿ ನಡೆದ ಅಪರೂಪದ ನಾಗಮಂಡಲ ಸೇವೆಯ ಮೂಲಕ ಈ ಕ್ಷೇತ್ರ ಪ್ರಸಿದ್ಧಿ ಪಡೆದಿತ್ತು. ಕಾಡಿನ ಮಧ್ಯೆ ಪಾಳು ಬಿದ್ದಿರುವ ಕ್ಷೇತ್ರವನ್ನ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಇದರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಅಂಗಸಾಲೆ ಚಾಮುಂಡಿ ಬೆಟ್ಟ ಟ್ರಸ್ಟ್, ಸತ್ಯನಾರಾಯಣ ಸಮಿತಿ, ಚಾಮುಂಡಿ ಬೆಟ್ಟ ಹಾಗೂ ನೇತಾಜಿ ಬ್ರಿಗೇಡ್ ಸಂಘಟನೆಯವರು ಕೈ ಜೋಡಿಸಿದ್ದು, ಪಾಳು ಬಿದ್ದಿರುವ ಈ ಕ್ಷೇತ್ರವನ್ನ ಊರವರ ಸಹಕಾರದೊಂದಿಗೆ ಪುನರುಜ್ಜೀವನಗೊಳಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ಆವರಣ ಗೋಡೆ ನಿರ್ಮಾಣಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನ್ ರೂಪಾಯಿ 10 ಲಕ್ಷ ಅನುದಾನ ಒದಗಿಸಿದ್ದಾರೆ. ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಮುಂದಿನ ಧಾರ್ಮಿಕ ಕಾರ್ಯಗಳನ್ನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಂದರ್ಭ ಅಜಿತ್ ಕುಮಾರ್ ಎಂಬುವರು ಮಾಹಿತಿಯನ್ನ ನೀಡಿದ್ದಾರೆ. ಶಾಸಕರ ನಿಧಿಯಿಂದ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಅದರಿಂದ ಈಗ ಕಾಂಪೌಂಡ್ನ ಕೆಲಸ ನಡೀತಾ ಇದೆ. ಹಾಗೂ ಮುಂದಕ್ಕೆ ಅಷ್ಟಮಂಗಲ ಪ್ರಶ್ನೆ ಆದ ನಂತರ ನಾವು ಈ ಕ್ಷೇತ್ರದಲ್ಲಿ ಇರುವಂತಹ ನಾಗನ ಏನು ಕಲ್ಲಿದೆ ಅದನ್ನು ಅಭಿವೃದ್ಧಿ ಮಾಡಬೇಕು. ಹಾಗೆ ಅದರಲ್ಲಿ ಚಿತ್ರಕೂಟ ಇದೆ, ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಅದೇ ರೀತಿ ಸಿರಿಗಳ ಗುಂಡ, ಅದೇ ರೀತಿಯಲ್ಲಿ ನಂದಿಕೋಣ ಇದೆ, ಅದೇ ರೀತಿ ಈಶ್ವರನ ಗುಡಿ, ಭದ್ರಕಾಳಿ, ಚಾಮುಂಡಿ, ಎಲ್ಲ ಕ್ಷೇತ್ರಗಳನ್ನು ನಾವು ಸಣ್ಣ ಗುಡಿಯಾಗಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ನಾವು ಈಗಾಗಲೇ ತುಂಬ ಒಂದು ಯೋಜನೆಗಳಿರುವ ಕಾರಣ ಇದಕ್ಕೆಲ್ಲ ಸಮಸ್ತ ಜನರ ಸಹಕಾರವನ್ನು ಬೇಕು. ಆರ್ಥಿಕವಾಗಿ ಮತ್ತು ಅವರ ತನು ಮನ ಧನದಿಂದ ನಮಗೆ ಇಲ್ಲಿ ಕ್ಷೇತ್ರಕ್ಕೆ ಬಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಎಲ್ಲರ ಹತ್ರ ನಾನು ಕೇಳ್ತೇನೆ.